ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ನಮ್ಮ ಪ್ರಾರ್ಥನೆಯ ಈ ಸುವಾರ್ತೆಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಷ್ಟರವರೆಗೆ ನಾವು 119 ಕೀರ್ತನೆಗಳನ್ನು ಧ್ಯಾನಿಸಿದ್ದೇವೆ. ಇವತ್ತು ನಾವು 120ನೆಯ ಕೀರ್ತನೆಯಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಒಟ್ಟಿಗೆ 150 ಕೀರ್ತನೆಗಳಿವೆ. ನಾವು ಸುಮಾರು 119 ಕೀರ್ತನೆಗಳನ್ನು ಮುಗಿಸಿದ್ದೇವೆ. ಇದರ ಲಿಂಕ್ ನಿಮಗೆ ಬೇಕಾದರೆ ಇಡೀ ಕೀರ್ತನೆಗಳನ್ನು ನಾನು ನಿಮಗೆ ಕಳಿಸಿ ಕೊಡುತ್ತೇನೆ. ನನ್ನ ಇಲ್ಲಿರುವ ವಾಟ್ಸಪ್ ನಂಬರಿಗೆ ನೀವು ಇದನ್ನು ಬೇಕಾದರೆ ಒಂದು ಸಂದೇಶವನ್ನು ಕಳುಹಿಸಿ. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಇಂದು ನಾವು ಆಲಿಸುತ್ತಿರುವ ಈ ಸುವಾರ್ತೆ ನಮಗೆ ಆಶೀರ್ವಾದವಾಗಿ ಮಾರ್ಪಾಡುವಂತೆ ನಿಮ್ಮ ಸ್ವರ್ಗೀಯ ಜ್ಞಾನದಿಂದ, ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ. ಅಪವಿತ್ರಾತ್ಮರು ಬೋಧಿಸಲು ನನಗೂ, ಆಲಿಸುವ ನನ್ನ ಜನರಿಗೂ ಆಶೀರ್ವಾದವನ್ನು ತರಲಿ. ತಾಯಿ ಮರಿಯಮ್ಮನವರೇ, ಸುವಾರ್ತೆಯ ನಾಯಕಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಕೀರ್ತನೆ 120 ಬೈಬಲ್ ಇದ್ರೆ ತೆಗೆಯಿರಿ. ಇದರಲ್ಲಿ ಇನ್ನೂ ಕೆಲವು ಕೀರ್ತನೆಗಳು, ಬಹಳ ಚಿಕ್ಕ ಚಿಕ್ಕ ಕೀರ್ತನೆಗಳನ್ನು ನಾವು ನೋಡ್ತೀವಿ. ಕೀರ್ತನೆ 119 ಬಹಳ ಒಂದು ಉದ್ದವಾದ ಕೀರ್ತನೆ. ಆ ಪ್ರಾರ್ಥನೆಯನ್ನು ನಾವು ಮಾಡಿದೆವು. ಇವತ್ತು ಈ 120ನೇ ಕೀರ್ತನೆ ವಾಕ್ಯಗಳು 1ರಿಂದ 7. ಸಂಕಟದಲ್ಲಿ ಮೊರೆಯಿಟ್ಟೆನು ಪ್ರಭುವಿಗೆ, ಕೊಟ್ಟನು ಸದುತ್ತರವನು ಆತ ನೆನಗೆ. ಬಿಡಿಸೆನ್ನನು ಪ್ರಭು ಸುಳ್ಳು ಬಾಯಿಂದ, ವಂಚಿಸುವ ನಾಲಿಗೆ ಉಳ್ಳವರಿಂದ. ವಂಚಕ ನಾಲಿಗೆಯೇ ನಿನಗೆ ಸಿಕ್ಕುವುದೇನು, ನಿನಗೆ ಬಂದೊದಗುವ ಶಿಕ್ಷೆಯಾದರೂ ಏನು. ತಟ್ಟುವು ಶೂರನ ಹರಿತ ಬಾಣಗಳು, ಗಿಟ್ಟುವು ಉರಿಯುವ ಬೆಂಕಿ ಕೆಂಡಗಳು. ಅಯ್ಯೋ, ತಂಗಬೇಕಲ್ಲ ಮೇಷೇಕಿನವರ ಮಧ್ಯದಲ್ಲಿ, ಅಕಟ ಇರಬೇಕಲ್ಲ ಕೇದಾರಿನ ಪಾಳೆಯಗಳಲ್ಲಿ. ಶಾಂತಿಗೆ ಶತ್ರುಗಳಾದವರ ಒಡನಾಟ, ಸಾಕು ಆ ದೀರ್ಘ ಬಾಳಿನ ಸಂಕಟ. ಶಾಂತಿಪರ ಮಾತು ನನ್ನದು, ಸಮರದ ಕಾತರ ಅವರದು. ನೋಡಿ, ಈ ಕೀರ್ತನೆ ನಮಗೆ 2 ವಿಷಯಗಳನ್ನು ತಿಳಿಸುತ್ತೆ. ಒಂದು ಶಾಂತಿಪರತೆ, ಇನ್ನೊಂದು ಸಮರ ಸಿದ್ಧತೆ. ನೀವು ಇವತ್ತು ನೋಡ್ತೀರಿ, ಯುಕ್ರೇನ್ ಮತ್ತು ನಮ್ಮ ರಷ್ಯಾ ಮಧ್ಯೆ ಅಲ್ಲಿ ನಡೆಯುವ ಸಮರ ಆರಂಭಿಸಲು ಸುಲಭ, ಆದರೆ ಸಮರ ನಿಲ್ಲಿಸಲು ಬಹಳ ಕಷ್ಟ. ಈಗ 6 ತಿಂಗಳಾಯಿತು, ಸಮರ ನಿಲ್ತಾ ಇಲ್ಲ. ಅಲ್ಲಿ ಮಾತ್ರವಲ್ಲ, ಕುಟುಂಬದಲ್ಲೂ, ಸ್ನೇಹಿತರ ಮಧ್ಯೆಯೂ, ಸಂಬಂಧಿಕರ ಮಧ್ಯೆಯೂ, ಧರ್ಮ ಕೇಂದ್ರದಲ್ಲಿರುವ ಕುಟುಂಬಗಳ ಮಧ್ಯೆಯೂ. ಏಕೆಂದರೆ ಸಮರ ಶಾಂತಿಗೆ ವಿರೋಧ, ಸಮರ ಸಮಾಧಾನಕ್ಕೆ ವಿರೋಧ. ಸಮರದಲ್ಲಿ ಗೆಲ್ಲುವುದು ಸೋಲು, ಗೆದ್ದವನು ಸೋತಂತೆ. ಆದ್ದರಿಂದ ಇವತ್ತು ನಮ್ಮ ಜೀವನ ಶಾಂತಿ ಪರದ ಜೀವನವಾಗಬೇಕು. ಕೀರ್ತನೆಯೊಂದಿಗೆ ಪ್ರಾರ್ಥನೆ ಮಾಡುವುದು ಅಂದರೆ, ಅಥವಾ ನಾವು ಪ್ರಾರ್ಥನಾ ವೀರರಾಗುವುದು ಅಂದರೆ, ನಾವು ಸಮರ ಮಾಡುವವರಲ್ಲ ಈ ಲೋಕದ ದೃಷ್ಟಿಯಲ್ಲಿ. ಸಮರ ಮಾಡುವವರು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯ 10 ಹೇಳುತ್ತೆ, ನಿಮ್ಮ ಹೋರಾಟ ಅಧಿಗಂತದಲ್ಲಿರುವ ಅಧಿಪತಿಗಳ ವಿರುದ್ಧ. ನೋಡಿ, ನಿಮ್ಮ ಹೋರಾಟ ಯಾರ ವಿರೋಧ? ಎಫೆಸದವರಿಗೆ ಬರೆದ ಪತ್ರಿಕೆ ಓದ್ತೀನಿ ನಿಮಗಾಗಿ. ಬೈಬಲ್ ಇದ್ರೆ ನೀವು ಅದನ್ನು ತೆಗೆದು ನೋಡ್ಬೋದು. ಎಫೆಸ 6ನೇ ಅಧ್ಯಾಯ. ಕೊನೆಯದಾಗಿ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ, ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ. ಸೈತಾನನು ನಿಮಗೊಡ್ಡುವ ಕುತಂತ್ರಗಳ ವಿರುದ್ಧ. ಅಶಾಂತಿ, ಅಸಮಾಧಾನ ಸೈತಾನನ ಕುತಂತ್ರ. ಅದರ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನೀಡುವ ಸಕಲ ಶಸ್ತ್ರಾಸ್ತ್ರವನ್ನು ಧರಿಸಿಕೊಳ್ಳಿರಿ. ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗಲ್ಲ, ದಿಗಂತದಲ್ಲಿರುವ ಅಧಿಕಾರಿಗಳ ಹಾಗೂ ಅಧಿಪತ್ಯಗಳ ವಿರುದ್ಧ, ಪ್ರಸ್ತುತ ಅಂಧಕಾರ ಲೋಕಾಧಿಪತಿಗಳ ವಿರುದ್ಧ, ಅಶರೀರ ದುಷ್ಟಗಣಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಲೋಕದಲ್ಲಿ ಆಧ್ಯಾತ್ಮಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಪ್ರಾರ್ಥನೆಯ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಈ ಲೋಕದಲ್ಲಿ ಬೇರೆ ಸುಳ್ಳಿನ ಮೂಲಕ ಅಥವಾ ಆಯುಧಗಳ ಮೂಲಕ ಹೋರಾಟ ಮಾಡೋದು ನೀವು ನೋಡಿದ್ದೀರಿ.
ಸಂಕಟದಲ್ಲಿ ಮೊರೆಯಿಟ್ಟೆನು ಪ್ರಭುವಿಗೆ, ಕೊಟ್ಟನು ಸದುತ್ತರವನು ಆತ ನನಗೆ. ಬಿಡಿಸೆನ್ನನು ಪ್ರಭು ಸುಳ್ಳು ಬಾಯಿಯಿಂದ, ವಂಚಿಸುವ ನಾಲಿಗೆ ಉಳ್ಳವರಿಂದ. ವಂಚಕ ನಾಲಿಗೆ ನಿನಗೆ ಸಿಕ್ಕುವುದೇನು? ನಿನಗೆ ಬಂದೊದಗುವ ಶಿಕ್ಷೆಯಾದರೂ ಏನು? ತಟ್ಟುವು ಶೂರನ ಹರಿತ ಬಾಣಗಳು, ಬಿಟ್ಟುವು ಉರಿಯುವ ಬೆಂಕಿ ಕೆಂಡಗಳು. ಅಯ್ಯೋ, ತಂಗಬೇಕಲ್ಲ ಮೇಷಕಿನವರ ಮಧ್ಯದಲ್ಲಿ, ಅಕ್ಕಟ ಇರಬೇಕಲ್ಲ ಕೇದಾರಿನ ಪಾಳ್ಯಗಳಲ್ಲಿ. ಅಂದರೆ ಏನಾಗುತ್ತೆ, ಶತ್ರುಗಳು ನಮ್ಮ ಮೇಲೆ ಕಾದಾಟ ಮಾಡಲು ನೋಡ್ತಾ ಇದ್ದಾರೆ. ನಾವು ಶಾಂತಿ ಮಂತ್ರ ಪಠಣ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗುತ್ತಾ ಎಂಬುದಾಗಿ ನಮ್ಮಲ್ಲಿ ಒಂದು ಸಂಶಯ, ಅನುಮಾನ ಬರಬಹುದು. ಅನುಮಾನ ಬರೋದು ಸಾಧ್ಯವಿದೆ ಯಾವಾಗ ಅಂದರೆ ನಮ್ಮ ವಿಶ್ವಾಸ ಪ್ರಾರ್ಥನೆ ಕಡಿಮೆ ಆದಾಗ, ದೇವರಲ್ಲಿ ನಂಬಿಕೆ ಕಡಿಮೆ ಆದಾಗ, ದೇವರನ್ನು ಬಿಟ್ಟು ನಮ್ಮ ಶಕ್ತಿಯಲ್ಲಿ ನಾವು ನಂಬಿದಾಗ. ಅದಕ್ಕಾಗಿ ಶಾಂತಿಗೆ ಶತ್ರುಗಳಾದವರ ಒಡನಾಟ ಸಾಕು ಆ ದೀರ್ಘ ಬಾಳಿನ ಸಂಕಟ. ಶಾಂತಿಪರ ಮಾತು ನನ್ನದು, ಸಮರದ ಕಾತರ ಅವರದು. ಆದ್ದರಿಂದ ನಾವು ಶಾಂತಿಪರರಾಗೋಣ, ಶಾಂತಿಗಾಗಿ ಪ್ರಾರ್ಥಿಸೋಣ. ಏನೇ ಬರಲಿ, ಏನೇ ಆಗಲಿ, ಆ ಸರ್ವಶಕ್ತ ದೇವರು ನಮ್ಮನ್ನು, ನಮ್ಮ ದೇಶವನ್ನು, ವಿಶ್ವವನ್ನು ಶಾಂತಿಯಲ್ಲಿ, ಕುಟುಂಬವನ್ನು ಶಾಂತಿಯಲ್ಲಿ ಆಶೀರ್ವದಿಸಲಿ. ಕೀರ್ತನೆ 121, ಇದರಲ್ಲಿ ವಚನಗಳು 1-8. ಕಣ್ಣೆತ್ತಿ ನಾ ನೋಡುವೆ ಪರ್ವತದತ್ತ, ನನಗೆ ಕೇಳುವೆ ನನಗೆ ಒತ್ತಾಸೆ ಎತ್ತಣಿಂದ. ನನಗೆ ಒತ್ತಾಸೆ ಪ್ರಭುವಿನಿಂದ, ಭೂಮ್ಯಾಕಾಶ ಸೃಜಿಸಿದವನಿಂದ. ನಿನ್ನ ಕಾಲೆಡವದಂತೆ ನೋಡುವನಾತ, ತೂಕಡಿಸಲಾರನು ನಿನ್ನ ಕಾಯುವನಾತ, ತೂಕಡಿಸಲಾರನು ನಿನ್ನ ಕಾಯುವಾತ. ಇಗೋ, ಇಸ್ರಾಯೇಲನು ಕಾಯುವಾತನು, ನಿದ್ರಿಸಲಾರನು, ತೂಕಡಿಸಲಾರನು. ನಿನ್ನನ್ನು ಕಾಯುತಿಹನು ಪ್ರಭುವೇ, ಬಲಗಡೆ ನೆರಳಂತಿಹನು ವಿಭುವೇ. ನಿನ್ನ ಬಾಧಿಸನು ಸೂರ್ಯನು ಹಗಲೊಳು, ನಿನ್ನ ಪೀಡಿಸನು ಚಂದ್ರನು ഇരുಳೊಳು. ಪ್ರಭು ಕಾಯುವನು ನಿನ್ನ ಪ್ರಾಣವನು, ಸಕಲ ಕೇಡಿನಿಂದ ಕಾಪಾಡುವನು. ಪ್ರಭು ಕಾಯುವನು ನಿನ್ನ ಆಗು ಹೋಗುಗಳನ್ನು, ಇಂದಿಗೂ ಎಂದೆಂದಿಗೂ ನಿನ್ನನ್ನು ಕಾಯುವನು. ಇದು ಬಹಳ ಸುಂದರವಾದ ಹಾಡುಗಳಿವೆ ಈ ಕೀರ್ತನೆ ಮೇಲೆ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಅಂದರೆ ನಾನು ದೇವರತ್ತ ನೋಡುವೆನು. ಪರ್ವತ ಅಂದರೆ ಏನಿದು? ಪವಿತ್ರ ಸ್ಥಳ, ಸ್ವರ್ಗ ನಾನು ನೋಡುವೆನು. ಕಣ್ಣೆತ್ತಿ ನಾ ನೋಡುವೆ ಪರ್ವತದತ್ತ, ಕೇಳುವೆ ನನಗೆ ಒತ್ತಾಸೆ ಎತ್ತಣೆಯಿಂದ. ಅಂದರೆ ಇದೊಂದು ನಾವು ಯಾತ್ರಿಕರು, ಲೋಕದಲ್ಲಿ ಯಾತ್ರಾಗೀತೆ ಅಂದರೆ ತಪ್ಪಾಗಲಾರದು. ದೇವರು ನಮ್ಮನ್ನು ಕಾಯ್ತಾರೆ. ಹೇಗೆ ಕಾಯ್ತಾರೆ? ನನಗೆ ಒತ್ತಾಸೆ ಪ್ರಭುವಿಂದ, ಭೂಮಿ ಆಕಾಶ ಸೃಜಿಸಿದವನಿಂದ. ಆತ ಏನು ಮಾಡ್ತಾನೆ? ನನ್ನ ಕಾಲು ಎಡವದಂತೆ ನೋಡಿಕೊಳ್ಳುತ್ತಾನೆ. ನನ್ನನ್ನು ಕಾಯುವಾತನು ತೂಕಡಿಸಲಾರನು, ನಿದ್ರಿಸಲಾರನು. ನಮ್ಮ ದೇವರು ತೂಕಡಿಸುವ, ನಿದ್ರೆ ಮಾಡುವ ದೇವರಲ್ಲ, ಕಾಪಾಡುವ ಕರುಣಾಳು ಕರ್ತರಾಗಿದ್ದಾರೆ. ಆದ್ದರಿಂದ ಇಗೋ ಇಸ್ರಾಯೇಲನು ತೂಕಡಿಸಲಾರನು, ಇಗೋ ಇಸ್ರಾಯೇಲನು ಕಾಯುವಾತನು, ನಿದ್ರಿಸಲಾರನು. ನಿನ್ನನ್ನು ಕಾಯುತಿಹನು ಪ್ರಭುವೇ, ಬಲಗಡೆ ನೆರಳಂತಿಹನು ವಿಭುವೇ. ನಿನ್ನನ್ನು ಬಾಧಿಸನು ಸೂರ್ಯನು ಹಗಲೊಳು, ನಿನ್ನ ಪೀಡಿಸನು ಚಂದ್ರನು ഇരുಳೊಳು. ಅಂದರೆ ಆ ಧಗೆಯಿಂದ ನೀನು ಸುಟ್ಟು ಹೋಗುವುದಿಲ್ಲ, ನಿನಗೆ ಯಾವ ಕೇಡು ಉಂಟಾಗುವುದಿಲ್ಲ. ಕೀರ್ತನೆ 91 ನೆನಪಿಡಿ. ಪ್ರಭು ಕಾಯುವನು ನಿನ್ನ ಪ್ರಾಣವನ್ನು, ಸಕಲ ಕೇಡಿನಿಂದ ಕಾಪಾಡುವನು. ಪ್ರಭು ಕಾಯುವನು ನಿನ್ನ ಆಗು ಹೋಗುಗಳನ್ನು, ಇಂದಿಗೂ ಎಂದೆಂದಿಗೂ ನಿನ್ನನ್ನು ಕಾಯುವನು. ಅಂದರೆ ನಾವು ಪ್ರಭುವಿನೊಂದಿಗಿರಬೇಕು. ಹೇಗೆ? ಪ್ರಾರ್ಥನೆಯ ಮೂಲಕ. ಅದಕ್ಕೆ ಕೀರ್ತನೆಗಳು, ಪ್ರಾರ್ಥನೆಗಳು. ಪ್ರಭು ನನ್ನನ್ನು ಕಾಯ್ತಾರೆ. ಇದು ಓದಿ ಕೀರ್ತನೆ, ಪ್ರಾರ್ಥನೆ ಮಾಡಿ. ನಮ್ಮನ್ನು ಪ್ರಭು ಖಂಡಿತವಾಗಿಯೂ ರಕ್ಷಿಸುತ್ತಾರೆ, ಕಾಯುತ್ತಾರೆ, ಕಾಪಾಡ್ತಾರೆ ಮತ್ತು ನಮಗೆ ಜಯವನ್ನು ಕೊಟ್ಟೇ ಕೊಡುತ್ತಾರೆ. ದೇವರು ನಮ್ಮನ್ನು ಸದಾ ಕಾಲ ಕಾಯುತ್ತಾರೆ. ಆದ್ದರಿಂದ ಆ ದೇವರೊಡನೆ, ಆ ಪ್ರಭುವಿನೊಡನೆ ನಮ್ಮ ಜೀವನವನ್ನು ನಾವು ಜೀವಿಸತಕ್ಕದ್ದು. ಮುಂದಿನ ಕೀರ್ತನೆ 122, ವಾಕ್ಯಗಳು 1-9. ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ, ಆಯಿತೆನಗೆ ಆನಂದ ಜನರನ್ನ ಕರೆದಾಗ. ನಮ್ಮ ಕಾಲುಗಳು ಓ ಜೆರುಸಲೇಮೇ ತಲುಪಿವೆ ನಿನ್ನ ಪುರದ್ವಾರಗಳನೆ. ನೋಡು, ಜೆರುಸಲೇಮ್ ಪಟ್ಟಣವಿದು ಗಟ್ಟಿಯಾಗಿಯೇ ಕಟ್ಟಲ್ಪಟ್ಟಿಹುದು. ಕುಲಗಳು ಯಾತ್ರೆಯಾಗಿ ಬರುವು ಇಲ್ಲಿಗೆ, ಮಾಡುವರೆಲ್ಲಿಯೇ ಪ್ರಭುವಿನ ನಾಮ ಕೀರ್ತನೆ. ಪಾಲಿಪರಿಂತು ಇಸ್ರಾಯೇಲರಿಗೆ ವಿಧಿಸಿದಾಜ್ಞೆ,
ಸ್ಥಾಪಿತವಾಗಿವೆ ಇಲ್ಲಿ ನ್ಯಾಯಪೀಠಗಳು, ದಾವೀದನ ಮನೆತನದವರ ಸಿಂಹಾಸನಗಳು. ಜೆರುಸಲೇಮಿನ ಶುಭಕ್ಕಾಗಿ ಮಾಡಿರಿ ಪ್ರಾರ್ಥನೆ, ಜೆರುಸಲೇಮ್ ನಿನ್ನ ಅಭಿಮಾನಿಗಳಿಗೆ ಪ್ರವರ್ಧನೆ. ಶುಭವಿರಲಿ ನಿನ್ನೀ ಪೌಳಿ ಗೋಡೆಗಳೊಳಗೆ, ಸಂರಕ್ಷಣೆ ಇರಲಿ ನಿನ್ನ ಅರಮನೆಗಳೊಳಗೆ. ನನ್ನ ಬಂಧು ಬಳಗದವರ ನಿಮಿತ್ತ ನಿನಗೆ ಶುಭವಿರಲಿ ಎಂಬುದು ನನ್ನ ಮತ. ನಮ್ಮ ಸ್ವಾಮಿ ದೇವರ ಮಂದಿರದ ನಿಮಿತ್ತ ಹರಸುವೆ ನಿನ್ನ ಸುಕ್ಷೇಮವನ್ನು ಹಾರೈಸುತ್ತ. ನಾವು ಹೆಚ್ಚಾಗಿ ನಮ್ಮ ಭಾನುವಾರದ ಈ ಶುಭವಾರ್ತೆ ಆಲಿಸುವ ಮುನ್ನ ಅಥವಾ ವಾಚನಗಳ ಮಧ್ಯೆ ಈ ಕೀರ್ತನೆ ಹಾಡ್ತೀವಿ. ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾ ಎಂದಾಗ, ಆಯಿತನಿಗೆ ಆನಂದ ಜನರನ್ನ ಕರೆದಾಗ. ಅಂದರೆ ಪ್ರಭುವಿನ ಆಲಯ ನಮಗೆ ಒಂದು ಆಶೀರ್ವಾದ, ಅನುಗ್ರಹ, ಕೃಪೆ. ಆ ಆಲಯದಲ್ಲಿ ನಮಗೆ ನಿಜವಾಗಿ ಸಿಗುವುದು ಆನಂದ. ಅದಕ್ಕೆ ನಾವು ಆಲಯಕ್ಕೆ, ದೇವಾಲಯಕ್ಕೆ ಹೋಗ್ತೀವಿ, ಪ್ರೇಯರ್ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಬಲಿಪೂಜೆಯಲ್ಲಿ ನಾವು ಭಾಗವಹಿಸ್ತೀವಿ, ಬಲಿಪೂಜೆಯನ್ನು ನಾವು ಜೊತೆ ಸೇರಿ ಅರ್ಪಿಸ್ತೀವಿ. ನಮ್ಮ ಕಾಲುಗಳು ಜೆರುಸಲೇಮೆ ತಲುಪುವೆ ನಿನ್ನ ಪುರದ್ವಾರಗಳನ್ನೇ. ನೋಡು ಜೆರುಸಲೇಮ್ ಪಟ್ಟಣವಿದು ಗಟ್ಟಿಯಾಗಿಯೇ ಕಟ್ಟಿಹಲ್ಪಟ್ಟುವುದು, ಕಟ್ಟಿಲ್ಪಟ್ಟಿಹುದು. ಕುಲಗಳು ಯಾತ್ರೆಯಾಗಿ ಬರುವು ಇಲ್ಲಿಗೆ. ಅಂದರೆ ಜೆರುಸಲೇಮಿಗೆ ಸುಕ್ಷೇಮವನ್ನು ನಾನು ತರುತ್ತೀನಿ. ಜನರೆಲ್ಲ ಹೇಗೆ ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದ ಬಸಿಲಿಕಾ ಹರಿಹರಕ್ಕೆ, ಅಥವಾ ಮೈಸೂರು ಧರ್ಮಕ್ಷೇತ್ರದ ಸಂತ ಅಂತೋಣಿಯವರ ದೇವಾಲಯ ಬಸಿಲಿಕಾ ಡೋರ್ನಹಳ್ಳಿಗೆ, ಅಥವಾ ಸುಪ್ರಸಿದ್ಧ ವೆಲಾಂಗಣಿ ಮಾತೆಯ ಬಸಿಲಿಕಕ್ಕೆ, ಶಿವಾಜಿನಗರಕ್ಕೆ ನಾವು ಹೋಗುತ್ತೇವೋ, ಅಂದರೆ ದೇವರು ಆ ಸ್ಥಳಗಳನ್ನು ಸುಕ್ಷೇಮದ ಸ್ಥಳಗಳನ್ನಾಗಿ ಆಶೀರ್ವದಿಸುತ್ತಾರೆ. ಅದಕ್ಕಾಗಿಂತ ಸ್ಥಳಗಳಲ್ಲಿ ವಿಶೇಷ ಕೃಪೆ, ವಿಶೇಷ ಆಶೀರ್ವಾದ ಇದೆ. ಅಲ್ಲಿ ಸ್ಥಾಪಿತವಾಗಿವೆ ಇಲ್ಲಿ ನ್ಯಾಯಪೀಠಗಳು, ದಾವೀದನ ಮನೆತನದವರ ಸಿಂಹಾಸನಗಳು, ಜೆರುಸಲೇಮಿನ ಶುಭಕ್ಕಾಗಿ ಮಾಡಿರಿ ಪ್ರಾರ್ಥನೆ. ಅಂದರೆ ಇಲ್ಲಿ ಆ ಜೆರುಸಲೇಮ್ ನಗರದ ಒಳಿತಿಗಾಗಿ ನಮಗೆ ಜೆರುಸಲೇಮ್ ಪ್ರಭು ಯೇಸು ನಮ್ಮ ಜೀವನ ಮತ್ತು ನಮ್ಮ ದೇವಾಲಯಗಳು ಅದರ ಆಶೀರ್ವಾದಕ್ಕಾಗಿ ಮತ್ತು ಆಶೀರ್ವಾದದಲ್ಲಿ ನಾವು ಜೀವಿಸುವುದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ಮತ್ತು ನಮ್ಮ ಈ ವಿಶ್ವಾಸವನ್ನು ನಾವು ಬಲಪಡಿಸಬೇಕು. ನಮ್ಮ ಸ್ವಾಮಿ ದೇವರ ಮಂದಿರ ನಿಮಿತ್ತ ಅರಸುವೆ ನಿನ್ನ ಸುಕ್ಷೇಮವನ್ನು ಹಾರೈಸುತ್ತಾ, ಆ ಮಂದಿರದ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಮುಂದಿನ ಕೀರ್ತನೆ 123. ಇದರಲ್ಲಿ 1-4 ಕೇವಲ 4 ವಾಕ್ಯಗಳಿವೆ. ಪರಲೋಕದಲ್ಲಿ ಆಸೀನನಾಗಿರುವ ಪ್ರಭುವೆ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ. ದಾಸನ ಕಣ್ಣು ಯಜಮಾನನತ್ತ, ದಾಸಿಯ ಕಣ್ಣು ಯಜಮಾನಿಯತ್ತ. ನನ್ನ ಕಣ್ಣು ಸ್ವಾಮಿ ದೇವನತ್ತ, ಆತನ ಕಟಾಕ್ಷವನ್ನು ನಿರೀಕ್ಷಿಸುತ್ತಾ. ದಯತೋರು ಪ್ರಭು, ನಮಗೆ ದಯತೋರು, ಅತ್ಯಧಿಕವಾಗಿ ನಾವು ತಿರಸ್ಕೃತರು. ಬೇಸತ್ತಿದೆ ಮನ ಗರ್ವಿಗಳ ನಿಂದೆಯಿಂದ, ಸುಖ ಭೋಗಿಗಳು ಮಾಡುವ ಅಪಹಾಸ್ಯದಿಂದ. ಅಂದರೆ ಈ ಕೀರ್ತನೆ ಏನು ಹೇಳುತ್ತೆ, ನಮ್ಮ ಭಕ್ತರ ಕಣ್ಣು ದೇವರತ್ತ. ನೋಡಿ, ಹಿಂದೆ ಆಲಿಸಿದವು ಜೆರುಸಲೇಮಿನ ಸುಕ್ಷೇಮ, ಅಂದರೆ ಆ ಆಲಯದ ಸುಕ್ಷೇಮ, ನಮಗೆ ಅಲ್ಲಿಂದ ಆಶೀರ್ವಾದ. ಇವತ್ತು ನಮ್ಮ ಕಣ್ಣು ಯಾರತ್ತ ಇರಬೇಕು? ನಮ್ಮ ಕಣ್ಣು ದೇವರತ್ತ. ಅದಕ್ಕೆ ಮೊದಲನೇ ಕೀರ್ತನೆ 121ರಲ್ಲಿ ನಾವು ನೋಡಿದೆವು, ಕಣ್ಣೆತ್ತಿ ನಾನು ನೋಡುವೆ ಪರ್ವತದತ್ತ. ಅಂದ್ರೆ ಯಾರತ್ತ? ದೇವರತ್ತ ನಾವು ನೋಡುವೆವು. ಸ್ವರ್ಗದಲ್ಲಿ ಆಸೀನನಾಗಿರುವ ಪ್ರಭುವೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆ ಎತ್ತಿರುವೆ. ಯೇಸು ಸ್ವಾಮಿ ಪ್ರಾರ್ಥನೆ ಕಲಿಸಿದ್ರು, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ. ಅದನ್ನು ಕೂಡ ಕೀರ್ತನಕಾರ ಹೇಳುತ್ತಾನೆ, ನನ್ನ ಕಣ್ಣುಗಳು ನಿನ್ನ ಕಡೆ ಎತ್ತಿರುವೆ. ನಮ್ಮ ಕಣ್ಣುಗಳು ಅತ್ತ ಇತ್ತ ಅಲ್ಲ, ಸರ್ವೇಶ್ವರನ ಕಡೆ ಎತ್ತಲ್ಪಡಲಿ. ದಾಸನ ಕಣ್ಣು ಯಜಮಾನನತ್ತ, ದಾಸಿಯ ಕಣ್ಣು ಯಜಮಾನಿಯತ್ತ. ಕರೆಕ್ಟ್. ನನ್ನ ಕಣ್ಣು ಸ್ವಾಮಿ ದೇವನತ್ತ. ಅದರಿಂದ ದೇವರಿಗೆ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡುವಂಥದ್ದು, ಸರ್ವೇಶ್ವರನನ್ನು ನಾವು ಅಧಿಕವಾಗಿ ಅಮೋಘವಾಗಿ ಪ್ರೀತಿಸುವಂಥದ್ದು ಮತ್ತು ಆತನ ಕರುಣೆಗಾಗಿ ನಿರೀಕ್ಷಿಸುತ್ತಾ ನಿಲ್ಲುವಂಥದ್ದು ಬಹಳ ಬಹಳ ಪ್ರಮುಖವಾದುದು. ನನ್ನ ಕಣ್ಣು ಸ್ವಾಮಿ ದೇವನತ್ತ, ಆತನ ಕಟಾಕ್ಷವನ್ನು ನಿರೀಕ್ಷಿಸುತ್ತಾ. ದಯತೋರು ಪ್ರಭು, ನಮಗೆ ದಯತೋರು, ಅತ್ಯಧಿಕವಾಗಿ ನಾವು ತಿರಸ್ಕೃತರು. ಬೇಸತ್ತಿದ ಮನ ಗರ್ವಿಗಳ ನಿಂದೆಯಿಂದ, ಸುಖ ಭೋಗಿಗಳು ಮಾಡುವ ಅಪಹಾಸ್ಯದಿಂದ.
ಇವತ್ತು ನಮಗೆ ಈ ಅನುಭವಗಳು ಆಗ್ತವೆ. ಗರ್ವಿಗಳ ನಿಂದೆ, ಸುಖಭೋಗಿಗಳ ಮಾಡುವ ಅಪಹಾಸ್ಯ ಮನವೇ ಸತ್ತಿದ್ದಿರ್ಬೋದು. ಆದರೆ ನಾವು ಆತನ ದಯೆಗಾಗಿ, ಕರುಣೆಗಾಗಿ ನಾವು ಬೇಡಬೇಕು. ಆತನಂತ ತಿರುಗಿದ ಮುಖ ಅರಳುವುದು, ಪ್ರಕಾಶಮಾನಗೊಳ್ಳುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗೋದು. ಕೀರ್ತನೆ 34 ವಾಕ್ಯ 4ರಲ್ಲಿ ಹೇಳ್ತಾ ಇದೆ, ಆತನಂತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗೋದು. ಯೆಶಾಯ 40 ದೇವರ ತೇಜಸ್ಸು ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಆ ತೇಜಸ್ಸಿನಿಂದ ದೇವರು ನಮ್ಮನ್ನು ತುಂಬಲಿ. ಕೀರ್ತನೆ 124 1-8 ವಾಕ್ಯಗಳಿವೆ. ಪ್ರಭು ನಮ್ಮ ಪರ ಇಲ್ಲದಿದ್ದರೆ ಏನಾಗುತ್ತಿತ್ತು? ಇಸ್ರಾಯೇಲರೇ ಹೇಳಲಿ ದುರ್ಗತಿಯನ್ನು ಕುರಿತು. ಪ್ರಭು ನಮ್ಮ ಪರ ಇಲ್ಲದಿದ್ದರೆ ಏನಾಗುತ್ತಿತ್ತು? ಜನರೆಮಗೆ ವಿರುದ್ಧ ಎದ್ದಾಗ ಏನಾಗುತ್ತಿತ್ತು? ಉರಿಗೊಳ್ಳುತ್ತಿದ್ದರೂ ಕಡುಗೋಪದಿಂದ ಖಂಡಿತ, ನುಂಗಿ ಬಿಡುತ್ತಿದ್ದರು ನಮ್ಮನ್ನು ಜೀವ ಸಹಿತ, ಕೊಚ್ಚಿ ಬಿಡುತ್ತಿತ್ತು ನಮ್ಮನ್ನು ಹುಚ್ಚು ಪ್ರವಾಹ, ಬಡಿದು ಬಿಡುತ್ತಿತ್ತು ನಮ್ಮನ್ನು ರಭಸದಿಂದ ಪೂರ, ಮುಳುಗಿಸಿ ಬಿಡುತ್ತಿತ್ತು ನಮ್ಮನ್ನು ಮಹಾಪ್ರಳಯ, ತುತ್ತಾಗಿಸಲಿಲ್ಲ ನಮ್ಮನ್ನು ಶತ್ರುಗಳ ಬಾಯಿಗೆ, ಕೃತಜ್ಞತಾ ಪೂರ್ವಕ ಸ್ತೋತ್ರ ಇಗೋ ಪ್ರಭುವಿಗೆ. ಬೇಟೆ ಬಲೆಯಿಂದ ಪಾರಾದ ಪಕ್ಷಿಯಂತಾದೆವು, ಹರಿದು ಹೋಯಿತಿದೋ ಬಲೆಯು ಹಾರಿ ಹೋದೆವು ನಾವು. ನಮಗುದ್ಧಾರ ಪ್ರಭುವಿನ ನಾಮದಲ್ಲಿ ಭೂಮಿ ಆಕಾಶವನ್ನು ಸೃಜಿಸಿದಾತನಲ್ಲಿ. ನೋಡಿ, ನಮಗೆ ಪ್ರಭುವಿನ ನಾಮದಲ್ಲಿ ಆತ್ಮೋದ್ಧಾರ, ಪ್ರಭುವಿನ ನಾಮದಲ್ಲಿ ಆತ್ಮೋದ್ಧಾರ. ಇವತ್ತು ನಮ್ಮ ಆತ್ಮೋದ್ಧಾರ ಆಗುವುದು ಯಾರಲ್ಲಿ? ಯೇಸುವಿನ ಸರ್ವೇಶ್ವರನಿಂದ ಮಾತ್ರ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಬೇರೆ ಯಾವುದೇ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಬೇಡಿ. ಅನೇಕರು ಕ್ರೈಸ್ತರು, ಯೇಸುವನ್ನು ನಂಬುವವರು, ಜಪಸರ ಪ್ರಾರ್ಥನೆ ಮಾಡುವವರು ಎರಡೂ ದೋಣಿಯಲ್ಲಿ ಕಾಲಿಡ್ತಾರೆ. ನನಗೆ ಗೊತ್ತು ಎಷ್ಟೋ ಕುಟುಂಬಗಳು. ಮಾಡಲಿಕ್ಕೆ ಹೋಗಬೇಡಿ, ದೇವರಿಗೆ ಮೋಸ ಮಾಡಬೇಡಿ. ಖಂಡಿತವಾಗಿಯೂ ಅದರ ಫಲ ನೀವು ಒಂದು ದಿನ ಅನುಭವಿಸ್ತೀರಿ. ಈ ಕೀರ್ತನೆಗಳು ನಮಗೆ ವಿಶ್ವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ಸರ್ವೇಶ್ವರನಾದ ದೇವರಲ್ಲಿ ಮತ್ತು ಪ್ರಭು ಯೇಸುವಿನಲ್ಲಿ ಆಳವಾಗಿ ಬೆಳೆಯಲು ಪ್ರೇರಣೆಯಾಗಿವೆ ಅಂದರೆ ತಪ್ಪಾಗಲಾರದು. ಪ್ರೇರಣೆಯಾಗಿವೆ. ಈ ಗೀತೆ ನಮಗೆ ಹೇಳುತ್ತೆ, ಪ್ರಭು ನಮ್ಮ ಪರ ಇಲ್ಲದಿದ್ದರೆ ಏನಾಗುತ್ತಿತ್ತು? ಇಸ್ರಾಯೇಲರೇ ಹೇಳಲಿ ಆ ದುರ್ಗತಿಯನ್ನು ಕುರಿತು. ಈಗ ಇಸ್ರಾಯೇಲರೊಂದು ಚಿಕ್ಕ ಜನಾಂಗ, ಸುಮಾರು 400 ವರುಷಗಳ ಕಾಲ ಕಷ್ಟಪಟ್ಟರು. ಯಾರ ಕೈ ಕೆಳಗೆ? ಫರೋ ಅರಸನ ಪರವಾಗಿ ದೇವರು ಸರ್ವೇಶ್ವರ ನಿಲ್ಲಿಲ್ಲ, ಈ ಇಸ್ರಾಯೇಲರ ಬಳಿ ನಿಂತರು. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಭು ನಮ್ಮ ಪರವಾಗಿ ಇಲ್ಲದಿದ್ದರೆ ಏನಾಗ್ತಿತ್ತು? ಇಸ್ರಾಯೇಲರ ದುರ್ಗತಿಯನ್ನು ಕುರಿತು ಏನು ಹೇಳಲಿ? ಪ್ರಭು ನಮ್ಮ ಪರ ಇಲ್ಲದಿದ್ದರೆ ಏನಾಗುತ್ತಿತ್ತು? ಜನರ ಮೇಲೆ ವಿರುದ್ಧ ಎದ್ದಾಗ ಏನಾಗುತ್ತಿತ್ತು? ನಾವು ನಾಶ ಆಗ್ತಿದ್ವಿ. ಉರಿಗೊಳ್ಳುತ್ತಿದ್ದರು ಕಡುಗೋಪದಿಂದ ಖಂಡಿತ, ನುಂಗಿ ಬಿಡುತ್ತಿದ್ದರು ನಮ್ಮನ್ನು ಜೀವ ಸಹಿತ, ಕೊಚ್ಚಿ ಬಿಡುತ್ತಿತ್ತು ನಮ್ಮನ್ನು ಹುಚ್ಚು ಪ್ರವಾಹ, ಬಡಿದು ಬಿಡುತ್ತಿತ್ತು ನಮ್ಮನ್ನು ರಭಸದಿಂದ ಪೂರ, ಮುಳುಗಿಸಿ ಬಿಡುತ್ತಿತ್ತು ನಮ್ಮನ್ನು ಮಹಾಪ್ರಳಯ. ಅಂದರೆ ಈ ಮಹಾಪ್ರಳಯದಿಂದ ದೇವರು ಕಡು ಕೋಪದಿಂದ, ಹುಚ್ಚು ಪ್ರವಾಹದಿಂದ ನಮ್ಮನ್ನು ರಕ್ಷಿಸಿದ್ದಾರೆ. ನಾವು ಹೇಳ್ಬೋದು, ಕೊರೋನಾ ಸಾಂಕ್ರಾಮಿಕ ಪಿಡುಗಿನಿಂದ, ಮಲೇರಿಯಾ, ಡೆಂಗ್ಯೂನಿಂದ, ಇಲಿಜ್ವರ, ಹಂದಿ ಜ್ವರದಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. ಅದಕ್ಕಾಗಿ ನಾವೇನು ಮಾಡಬೇಕು? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕೆಲವರು ಏನು ಮಾಡಿದ್ದಾರೆ, ಈ ಕೊರೋನಾ ಬಂದಾಗ ಮನೆಯಲ್ಲೇ ಇದ್ರಲ್ಲ ಆನ್ಲೈನ್ ಅಂತೇಳಿ, ಈಗ ಬಲಿ ಪೂಜೆ ಬರುವುದು ಬಿಟ್ಬಿಟ್ಟಿದ್ದಾರೆ, ಧ್ಯಾನಕ್ಕೆ ಬರುವುದು ಬಿಟ್ಬಿಟ್ಟಿದ್ದಾರೆ. ಆಲಸ್ಯಗಳಾಗಿದ್ದಾರೆ. ಅದು ಸೈತಾನ ಇನ್ನೊಂದು ತಂತ್ರ, ಸೈತಾನನ ತಂತ್ರ. ಪ್ರಭು ನಮಗೆ ತುತ್ತಾಗಿಸಲಿಲ್ಲ ಶತ್ರುಗಳ ಬಾಯಿಗೆ, ಕೃತಜ್ಞತಾಪೂರ್ವಕ ಸ್ತೋತ್ರ ಇಗೋ ಪ್ರಭುವಿಗೆ. ನಾವು ಪ್ರಭುವಿಗೆ, ಶತ್ರು ಕೊರೋನಾ ಬಾಯಿಗೆ ನಮ್ಮನ್ನು ತುತ್ತಾಗಿಸಲಿಲ್ಲ, ಬದುಕು ಉಳಿಸಿದ್ದಾರೆ ಅನ್ನೋ ಏನೋ ಒಂದು ಕಾರಣ ಇದೆ. ಅದಕ್ಕಾಗಿ ನಾವು ಸ್ತುತಿ ಸ್ತೋತ್ರ ಸಲ್ಲಿಸಬೇಕು. ಬೇಟೆಯ ಬಲೆಯಿಂದ ಪಾರಾದ ಪಕ್ಷಿಯಂತಾದೆವು, ಹರಿದು ಹೋಯಿತಿದೋ ಬಲೆಯು ಹಾರಿ ಹೋದೆವು ನಾವು. ನಮಗುದ್ಧಾರ ಪ್ರಭುವಿನ ನಾಮದಲ್ಲಿ ಭೂಮಿ ಆಕಾಶವನ್ನು ಸೃಜಿಸಿದಾತನಲ್ಲಿ. ಆದ್ದರಿಂದ ನಮ್ಮ ಉದ್ಧಾರ ಪ್ರಭುವಿನಲ್ಲಿ. ಈ ದೇಹ, ಈ ಆತ್ಮ, ಈ ಮನಸ್ಸು ಪ್ರಭುವಿಗೆ ಸಮರ್ಪಿಸೋಣ. ಪ್ರಭುವಿನ ಕರುಣೆಗಾಗಿ ಬೇಡೋಣ. ಪ್ರಭುವಿನ ಕರುಣೆಯ ಆಶೀರ್ವಾದವನ್ನು ನಮ್ಮ ಜೀವನದಲ್ಲಿ ಅನುಭವಿಸೋಣ. ದಯಾಮಯ ದೇವರು ವಿಶೇಷವಾಗಿ ನಮ್ಮನ್ನು ಕರುಣಿಸಿ ಆಶೀರ್ವದಿಸಲಿ. ಕೀರ್ತನೆ 125 ವಾಕ್ಯಗಳು 1-5. ಪ್ರಭುವಿನಲ್ಲಿ ನಂಬಿಕೆ ನಿರೀಕ್ಷೆಯಿಂದಿರುವವರು ನಿಶ್ಚಲ ಸುಸ್ಥಿರ ಗಿರಿ ಸಿಯೋನಿನಂತೆ ಇರುವರು.
ಪರ್ವತಗಳಿರುವಂತೆ ಜೆರುಸಲೇಮಿನ ಸುತ್ತಮುತ್ತಲು ಇಹನು ಪ್ರಭು ಇಂದಿಗೂ ಎಂದಿಗೂ ತನ್ನ ಜನರ ಸುತ್ತಲು. ಸಜ್ಜನರ ನಾಡಿನಲ್ಲಿ ಉಳಿಯದು ದುರ್ಜನರ ದಬ್ಬಾಳಿಕೆ. ಉಳಿಯಿತಾದರೆ ಸಜ್ಜನರು ಕೈ ಹಚ್ಚಬಹುದು ಅಕ್ರಮಕ್ಕೆ. ಉಳಿತನು ಮಾಡು ಪ್ರಭು ಒಳ್ಳೆಯವರಿಗೆ, ಒಳ್ಳೆಯವರಿಗೆ ನೇರ ಮನಸ್ಕರಿಗೆ. ಅಕ್ರಮಿಗಳ ದುರ್ಗತಿ ದುರ್ಮಾರ್ಗಿಗಳಿಗೆ ಶುಭವಾಗಲಿ ಪ್ರಭು ಇಸ್ರಾಯೇಲರಿಗೆ. ನೋಡಿ, ಉಳಿತಾಗಲಿ ಒಳ್ಳೆಯವರಿಗೆ. ಯಾಕಂದರೆ ತುಂಬ ಸರಿ ಒಳ್ಳೆಯವರು ಕಷ್ಟಪಡುವುದಿದೆ, ಅವರು ಅನ್ಯಾಯಕ್ಕೆ ಒಳಗಾಗುವುದಿದೆ, ಅವರ ಮೇಲೆ ಅಪವಾದಗಳು ಅನುಮಾನಗಳಿಂದ ನೋಡುವಂಥದ್ದಿದೆ, ದ್ವೇಷ ಕಾರುವಂಥದ್ದಿದೆ. ಅದಕ್ಕಾಗಿ ಕೀರ್ತನೆ ಹೇಳುತ್ತೆ, ಪ್ರಭುವಿನಲ್ಲಿ ನಂಬಿಕೆ ನಿರೀಕ್ಷೆಯಿಂದಿರುವವರು ನಿಶ್ಚಲ, ಅವರಲ್ಲಿ ಚಂಚಲ ಮನಸ್ಸು ಇರುವುದಿಲ್ಲ, ಸುಸ್ಥಿರ, ಅವರು ಅಸ್ಥಿರವಾಗಿರುವುದಿಲ್ಲ. ಗಿರಿ ಸಿಯೋನಿನಂತೆ ಇರುವವರು ಅಂದರೆ ದಿ ವಿಲ್ ಬಿ ದ ಸ್ಟ್ರಾಂಗ್, ಅಂದರೆ ಬಹಳ ಗಟ್ಟಿಯಾಗಿ ನಿಂತ ಪರ್ವತದಂತಿರುವರು. ಪರ್ವತಗಳಿರುವಂತೆ ಜೆರುಸಲೇಮಿನ ಸುತ್ತಮುತ್ತಲೂ ಇಹನು ಪ್ರಭು ಇಂದಿಗೂ ಎಂದಿಗೂ ತನ್ನ ಜನರ ಸುತ್ತಲೂ. ನೋಡಿ, ಹೇಗೆ ಪರ್ವತಗಳು ಈ ಭೂಮಿಯ ಮೇಲೆ ಇದೆ, ಆ ಪರ್ವತದಕ್ಕಿಂತಲೂ ಹೆಚ್ಚಿನ ಶಕ್ತಿಯಿಂದ ನಮ್ಮ ಪ್ರಭು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ದೇವರು ನಮ್ಮನ್ನು ಕಾಯುತ್ತಾರೆ, ನಮ್ಮ ದೇವರು ನಮಗೆ ರಕ್ಷಣೆಯಾಗಿದ್ದಾರೆ, ನಮ್ಮ ದೇವರು ನಮ್ಮನ್ನು ನಡೆಸುತ್ತಾರೆ. ಸಜ್ಜನರ ನಾಡಿನಲ್ಲಿ ಉಳಿಯದು ದುರ್ಜನರ ದಬ್ಬಾಳಿಕೆ. ಅದರಿಂದ ದುರ್ಜನರಿಗಾಗಿ ತಲೆ ಕೆಡಿಸಿಕೊಳ್ಬೇಡಿ, ಅವರ ದಬ್ಬಾಳಿಕೆ ಉಳಿಯದು. ಉಳಿಯಿತಾದರೆ ಸಜ್ಜನರು ಕೈ ಹಚ್ಚಬಹುದು ಅಕ್ರಮಕ್ಕೆ. ಉಳಿಯಿತಾದರೆ ಸಜ್ಜನರು ಕೈ ಹಚ್ಚಬಹುದು ಅಕ್ರಮಕ್ಕೆ. ಉಳಿತನು ಮಾಡು ಪ್ರಭು ಒಳ್ಳೆಯವರಿಗೆ, ಒಳ್ಳೆಯವರಿಗೆ ನೇರ ಮನಸ್ಕರಿಗೆ. ಅಕ್ರಮಿಗಳ ದುರ್ಗತಿ ದುರ್ಮಾರ್ಗಿಗಳಿಗೆ ಶುಭವಾಗಲಿ ಪ್ರಭು ಇಸ್ರಾಯೇಲರಿಗೆ. ಉಳಿತನು ಮಾಡು ಪ್ರಭು ಒಳ್ಳೆಯವರಿಗೆ, ಒಳ್ಳೆಯವರಿಗೆ ನೇರ ಮನಸ್ಕರಿಗೆ. ಅಕ್ರಮಿಗಳ ದುರ್ಗತಿ ದುರ್ಮಾರ್ಗಿಗಳಿಗೆ ಶುಭವಾಗಲಿ ಪ್ರಭು ಇಸ್ರಾಯೇಲರಿಗೆ. ಆದ್ದರಿಂದ ಒಳ್ಳೆಯ ಮನಸ್ಕರಿಗೆ, ನೇರ ಮನಸ್ಕರನ್ನು ನೀನು ಆಶೀರ್ವದಿಸು, ಕರುಣಿಸು, ಅಭಿಷೇಕಿಸು, ಕಾಪಾಡು, ರಕ್ಷಿಸು. ಎಷ್ಟು ಸುಂದರವಾದ ಕೀರ್ತನೆ ಅಲ್ಲವೇ? ನಮಗೂ ಕೂಡ ಅನುಭವಗಳಾದಾಗ ಈ ಕೀರ್ತನೆ ಮೂಲಕ ಪ್ರಾರ್ಥಿಸೋಣ, ಆ ಯಾತನೆಗಳನ್ನು ದೂರ ಮಾಡೋಣ. ಮುಂದಿನ ಕೀರ್ತನೆ 126 ವಾಕ್ಯಗಳು 1ರಿಂದ 6. ಅಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಸೇವೆಯಿಂದೆಮ್ಮನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ. ಉಕ್ಕಿದಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗಿದೆ. ಎಂಥ ಮಹತ್ಕಾರ್ಯಗಳವೆಸಗಿದನಾ ಪ್ರಭು ಇವರ ಪರತೆ. ಇಂತೆಂದು ಆಡಿಕೊಂಡರು ತಮ್ಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಮಹತ್ಕಾರ್ಯ ಮಾಡಿದುದು ಖಚಿತ. ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿಯುವಂತೆ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು. ಅಂದರೆ ಇದು ಇನ್ನೊಂದು ಭರವಸೆಯ ಕೀರ್ತನೆ ನಮಗೆ. ಸೆರೆಯಿಂದೆಮ್ಮನು ಪ್ರಭು ಸಿಯೋನಿಗೆ ಮರಳಿಸಿದಾಗ, ಅಂದರೆ ನಾವು ಸೆರೆ, ಬಾಬಿಲೋನಿನ ಸೆರೆ, ನೆಬೂಕದ್ನೆಚ್ಚರ್ ಕೊಂಡೋದ ಅಸ್ಸೀರಿಯದ ಸೆರೆ ಇದ್ದಾಗ, ಸೆರೆಯಿಂದೆಮ್ಮನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ. ಯಾಕೆಂದ್ರೆ ನಾವು ಯೋಚನೆ ಮಾಡಿದ್ವು ಇದು ಅಸಾಧ್ಯ. ನಮ್ಗೆ ಗೊತ್ತು, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರಾರ್ಥನೆಯ ಮೂಲಕ ಯೇಸು ನಾಮದಲ್ಲಿ ಪ್ರಾರ್ಥಿಸಿದಾಗ ಅಸಾಧ್ಯವಾದುದು ಯಾವುದೂ ಇಲ್ಲ. ಅದಕ್ಕಾಗಿ ಸೆರೆಯಿಂದೆಮ್ಮನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ. ಉಕ್ಕಿದಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಎಂಥ ಮಹತ್ಕಾರ್ಯವೆಸಗಿದನ ಪ್ರಭು ಇವರ ಪರತೆ. ನೋಡಿ, ನಮಗೆ ಮಹಾ ನಗು ಅಂದರೆ ಮಹತ್ಕಾರ್ಯವೆಸಗಿದಕ್ಕಾಗಿ ಮುಖ ತುಂಬ ನಗು ಅಂದರೆ ಆನಂದ, ಬಾಯಿ ತುಂಬ ಹರ್ಷಗೀತೆ. ನಾವು ನೋಡ್ತೀವಿ, ಯಾವುದೋ ಒಂದು ವಿಕ್ಟ್ರಿ, ವಿಜಯ ಬಂದಾಗ, ಸಂತೋಷವಾದಾಗ ಮಾಡ್ತೀವಿ, ಸಂತೋಷ ಉಕ್ಕುತ್ತೆ, ಎಂಥ ಆನಂದ, ದೇವರಿಗೆ ಸ್ತೋತ್ರ ದೇವ ಎಲ್ಲವನ್ನ ಮಾಡ್ತೀವಿ. ಯಾಕೆ? ಅದು ಕೃತಜ್ಞತಾ ಗೀತೆಗಳು, ಸ್ತುತಿ ಗೀತೆಗಳು, ನಮ್ಮನ್ನು ದೇವರು ರಕ್ಷಿಸಿದಕ್ಕಾಗಿ ಮತ್ತು ಕಾಪಾಡಿದಕ್ಕಾಗಿ. ಎಂಥ ಮಹತ್ಕಾರ್ಯವೆಸಗಿದನ ಪ್ರಭು ಇವರ ಪರತೆ. ಇಂತೆಂದು ಆಡಿಕೊಂಡರು ತಮ್ಮೊಳಗೆ ಅನ್ಯ ಜನತೆ.
ಅದಕ್ಕೆ ಅನ್ಯ ಜನತೆ ನೋಡಿ ಎಂಥ ಮಾತ್ಕಾರ್ಯ ಇವರಿಗೆ ಮಾಡಿದ್ದಾರೆ ದೇವರು ನೋಡಿ ಅಂತೇಳಿ ಅವರು ಕೂಡ ಪ್ರಭುವಿನ ಮೇಲೆ ನಂಬಿಕೆ ಇಡುವ ಭಾಗ್ಯ ಅವರಿಗೆ ಸಿಗುತ್ತೆ. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿಯುವಂತೆ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಆತ್ಮೀಯರೇ, ನಾನು ಇರುವ ಊರಿನಲ್ಲಿ ವಾಣಿ ವಿಲಾಸ ಸಾಗರ ಅಂತೇಳಿ ಒಂದು ಅಣೆಕಟ್ಟು ಇದೆ, ಡ್ಯಾಮ್. ಅಲ್ಲಿ ಸ್ಟೋರೇಜ್ ವಾಟರ್ ಸಮೇತ ಇರಲಿಲ್ಲ, ಒಂಥರ ಅದು ಡ್ರೈ ಆಗಿ ಹೋಗಿತ್ತು. ತುಂಬ ಜನ ಪ್ರೇಯರ್ ಮಾಡ್ತಿದ್ರು. ನಾ ಇಲ್ಲಿ ಬಂದ ಮೇಲೆ ವಿಶೇಷವಾಗಿ ನಮ್ಮ ಬಲಿಪೂಜೆಯಲ್ಲಿ ಎಲ್ಲರೂ ಜನ ಪ್ರೇಯರ್ ಮಾಡ್ತಿದ್ರು. ಯಾಕೆಂದರೆ ಇಲ್ಲಿ ಸುಮಾರು ಜನ ನೀರಿಲ್ಲದೆ ಬಹಳ ಕಷ್ಟದಿಂದಿದ್ರು. ನೋಡಿ, ಇವತ್ತು ದೇವರು ಎಷ್ಟು ಅದ್ಭುತ ಮಾಡಿದ್ದಾರೆ ಅಂದರೆ, ಇಷ್ಟು ನೀರು ತುಂಬಿ ಕೂಡಿ ಹರಿಯುತ್ತಾ ಇದೆ ಅಂದರೆ ಏನು, ಇಲ್ಲಿ ನಮಗೆ ನೆನಪು ಬರುತ್ತೆ, ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿಯುವಂತೆ. ಈಗ ನಮ್ಮೂರಲ್ಲಿ ನೀರಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಸಮಸ್ಯೆಗಳಿವೆ. ಅನೇಕ ಬಾರಿ ನಾವು ಮುಖಂಡರ ಹತ್ರ ಹೋಗ್ತೀವಿ, ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ದೇವರ ಹತ್ರ ಖಂಡಿತ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಎಂಬ ನಂಬಿಕೆ, ದೃಢ ನಂಬಿಕೆ ನಮ್ಮಲ್ಲಿ ಇದ್ದಾಗ ಖಂಡಿತ ದೇವರು ಕೊಟ್ಟೇ ಕೊಡ್ತಾರೆ. ಅದಕ್ಕಾಗಿ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಆ ಕಳೆದು ಹೋದ ಸಿರಿ ಸೌಭಾಗ್ಯ ನಮ್ಮ ಕುಟುಂಬಗಳಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನೀನು ನೀಡು. ಅಳುತ್ತಳುತ್ತಾ ಬಿತ್ತುವವರು ಅಂದರೆ ಕಣ್ಣೀರಿನಿಂದ ಪ್ರಾರ್ಥಿಸುವವರು ನಲಿಯುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು, ಕಣ್ಣೀರಿನಿಂದ ಇರುವವರು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು ಆಶೀರ್ವಾದ ಹೊಂದುವರು. ಪ್ರೈಸ್ ದ ಲಾರ್ಡ್. ಯೇಸುವೇ ಸ್ತೋತ್ರ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಸುಮಾರು 120 ಅದರಿಂದ ಒಂದು 7 ಕೀರ್ತನೆಗಳು, 20, 21, 22, 23, 24, 25 ಹಾಗೂ 26 7 ಕೀರ್ತನೆಗಳು. ಇದು ಚಿಕ್ಕ ಚಿಕ್ಕ ಕೀರ್ತನೆಗಳನ್ನು ನಾವು ಧ್ಯಾನಿಸಿದೆವು. ಈ ಕೀರ್ತನೆಗಳನ್ನು ಮತ್ತೆ ನಾವು ಓದೋಣ ಮೆಲ್ಲನೆ. ಯಾಕಂದರೆ ಮೊದಲನೇ ಕೀರ್ತನೆ 120 ಶಾಂತಿ ಪರತೆ ಸಮರ ಸಿದ್ಧತೆ, ನಾವು ಶಾಂತಿಯ ತಾಣಗಳಾಗಬೇಕು. ಮತ್ತು ಈ 121ನೇ ಕೀರ್ತನೆ ದೇವರು ನಮ್ಮನ್ನು ಹೇಗೆ ಕಾಯ್ತಾರೆ, ಕಾಪಾಡ್ತಾರೆ, ರಕ್ಷಿಸ್ತಾರೆ, ಮುನ್ನಡೆಸ್ತಾರೆ. ಕೀರ್ತನೆ 122 ಜೆರುಸಲೇಮಿನ ಸುಕ್ಷೇಮ ಅಂದರೆ ನಮ್ಮ ದೇವಾಲಯದ ಸುಕ್ಷೇಮ, ಅಲ್ಲಿ ಆಶೀರ್ವಾದಗಳು ಹೇಗೆ ನಾವು ಪಡೆದುಕೊಳ್ಬಹುದು. ಕೀರ್ತನೆ 123 ನಮ್ಮ ಕಣ್ಣು ದೇವರತ್ತ, ವಿಶ್ವಾಸಿಗಳ ಕಣ್ಣು. ಅದರಿಂದ ನಿಜವಾದ ಏಕದೇವರನ್ನು ಆರಾಧಿಸುವಾಗ ಪ್ರಾರ್ಥನೆ, ವಿಶ್ವಾಸ, ಅದರತ್ತ ನಮ್ಮ ಕಣ್ಣುಗಳು ಇರತಕ್ಕದ್ದು. 124ನೇ ಕೀರ್ತನೆಯಲ್ಲಿ ಪ್ರಭುವಿನಲ್ಲಿ ನಮಗೆ ಆತ್ಮೋದ್ಧಾರ, ಜೀವೋದ್ಧಾರ. ಅದರಿಂದ ನಮ್ಮ ದೇಹ, ಆತ್ಮ, ಮನಸ್ಸು ಇದು ಎಲ್ಲವನ್ನು ನಾವು ಪರಿಶುದ್ಧವಾಗಿ ಇಡಲು ನಮಗೆ ದೇವರು ಸಹಾಯ ಮಾಡ್ತಾರೆ. ಕೀರ್ತನೆ 125 ಒಳ್ಳೆಯವರಿಗೆ ಒಳಿತಾಗಲಿ, ಅವರನ್ನು ಆಶೀರ್ವದಿಸಿರಿ, ನೇರ ಮನಸ್ಕರನ್ನು ಕಾಪಾಡಿರಿ. ಕೀರ್ತನೆ 126 ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಬರುವವನು. ಅಂದರೆ ನಮ್ಮ ನೋವುಗಳೆಲ್ಲ ನಲಿವಾಗಿ ಮಾರ್ಪಾಡಾಗುವುದು. ಗಾಡ್ ವಿಲ್ ಟ್ರಾನ್ಸ್ಫಾರ್ಮ್ ಅವರ್ ಸಾರೋಸ್ ಇನ್ ಟು ಜಾಯ್. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, 121ರಿಂದ 126 ತನಕ ಈ ಕೀರ್ತನೆಗಳ ಮಹತ್ವವನ್ನು ನಾವು ತಿಳಿದೆವು. ಯೇಸುವೇ, ಯಾತನೆಯಲ್ಲಿರುವ ಸರ್ವ ಜನರಿಗೆ ಈ ಕೀರ್ತನೆಗಳು ಭರವಸೆ ಆಗಲಿ, ಸೌಖ್ಯವಾಗಲಿ, ಬಿಡುಗಡೆ ತರಲಿ. ಇದೋ ಕಣ್ಣೀರಿನಿಂದ ಪ್ರಾರ್ಥಿಸುವವರು, ದೇವಾ ನಿಮ್ಮ ಕರುಣೆಯ ಕೃಪೆಯ ಹಸ್ತ ಅವರ ಮೇಲೆ ಇಳಿಯಲಿ. ಎಷ್ಟೋ ಜನ ಕಣ್ಣೀರಿನಿಂದ ತಮ್ಮ ಕೋರಿಕೆಗಳನ್ನು ಸಲ್ಲಿಸಿದ್ದಾರೆ. ದಿವ್ಯವಾಣಿ ಲೈವ್ ಚಾನೆಲ್ ಮೂಲಕ, ನಮ್ಮ ವಾಟ್ಸಪ್, ಇಮೇಲ್, ಫೇಸ್ಬುಕ್ಗಳಿಗೆ ಎಲ್ಲರ ಕಣ್ಣೀರನ್ನು ಒರೆಸು ಸರ್ವೇಶ್ವರನೇ. ನಿನ್ನ ಕರುಣೆ ಕೃಪೆ ನಮ್ಮ ಮೇಲೆ ಹರಿಯಲಿ. ನಮ್ಮನ್ನು ಕಾಪಾಡೋ ಎಲ್ಲ ಪಿಡುಗುಗಳಿಂದ, ಎಲ್ಲ ವೇದನೆಗಳಿಂದ, ಸಾಲ ಸೋಲುಗಳಿಂದ, ಅನ್ಯಾಯ, ಅಕ್ರಮ, ಅನೀತಿ, ಭ್ರಷ್ಟಾಚಾರಗಳಿಂದ, ಹಾಗೆ ನಮ್ಮನ್ನು ಕಾಪಾಡೋ ದೇವ ಎಲ್ಲ ಥರದ ರೋಗ, ವ್ಯಾಧಿ, ವ್ಯಸನಗಳಿಂದ ವಿಶೇಷವಾಗಿ ನಿನ್ನ ಪರಿಶುದ್ಧ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ಯೇಸು ನಾಮದ ಶಕ್ತಿ ಪ್ರತಿಯೊಬ್ಬರ ದೇಹ, ರಕ್ತ, ಕಣ, ನರ, ನಾಡಿಗಳಲ್ಲಿ ಅಭಿಷೇಕವಾಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್, ಡೆಲಿವರ್ ದೆಮ್ ಲಾರ್ಡ್. ಯೇಸುವೆ, ನಿಮ್ಮ ಮಹೋನ್ನತ ಮಹಿಮೆಯ ಶಕ್ತಿ ಸರ್ವರ ಮೇಲೆ ಇಳಿದು ಬರಲಿ. ಕಣ್ಣೀರಿನಿಂದ ಪ್ರಾರ್ಥಿಸುವ ಪ್ರತಿಯೊಂದು ಕುಟುಂಬಗಳು ಅಭಿಷೇಕವಾಗಲಿ. ಈ ಸ್ವಾರ್ಥೆಯನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ಬಿಡುಗಡೆ ಹೊಂದಲಿ ಎಲ್ಲ ಕೇಡುಗಳಿಂದ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ ಘೋಷಿಸುತ್ತೇನೆ ಮತ್ತು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಟಚ್ ದೆಮ್ ಲಾರ್ಡ್, ಹೀಲ್, ಬ್ಲೆಸ್ ದೆಮ್ ಲಾರ್ಡ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ಫಾದರ್ ಫ್ರಾಂಕ್ಲಿನ್ ಡಿಸೂಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಯೇಸು ಸ್ಪರ್ಶ ತಂಡದ ಸ್ವಾರ್ಥ ಸೇವೆಗಾಗಿಯೂ ಧರ್ಮ ಕೇಂದ್ರ ಧರ್ಮಕ್ಷೇತ್ರದ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ಹಂಚಿಕೊಳ್ಳಿರಿ. ದೇವರ ಆಶೀರ್ವಾದ. ದಿವ್ಯವಾಣಿ